ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ಲೆಲ್ಲೂ ಸಂಭ್ರಮ, ಎಲ್ಲೆಲ್ಲೂ ಸಡಗರ. ಮನೆಯ ಅಂಗಳದಲ್ಲಿ ದೀಪಗಳ ಹಬ್ಬ, ಮನೆಯ ಮುಖಮಂಟಪದಲ್ಲಿ ಗೂಡು ದೀಪದ ಅಬ್ಬರ. ದೇವರ ಮನೆಯಲ್ಲಿ ಹೂವಿನ ಅಲಂಕಾರ, ಅಡುಗೆ ಮನೆಯಲ್ಲಿ ಸಿಹಿ ತಿಂಡಿಯ ಝೇಂಕಾರ. ಎಷ್ಟು ಚಂದ ಅಲ್ವಾ? ಮೊಟ್ಟ ಮೊದಲಾಗಿ ಎಲ್ಲರಿಗೂ, ನಮ್ಮ ಪ್ರೀತಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಅಮಿತಾ ಅವರು. ಸೊ ಮೊಟ್ಟ ಮೊದಲಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ. ನಮಸ್ತೆ. ನಿಮಗೆ ಮೊಟ್ಟ ಮೊದಲಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀನಿ ಅಲ್ವಾ? ಅಂಡ್ ಅದು ಕೂಡ ದೀಪಾವಳಿಯ ಟೈಮಲ್ಲಿ. ಏನು ಮಾಡ್ಕೊಂಡಿದ್ದೀರಾ ನೀವು? ಈಗ ಮನೆಯಲ್ಲೇ ಇದ್ದೀನಿ. ಓಕೆ. ಸೊ ಈಗ ಪ್ರತಿಯೊಂದು ಕಡೆ ದೀಪಾವಳಿ ಹಬ್ಬದ ವಿಧಿವಿಧಾನ ಸೇಮ್ ಇರುತ್ತೆ, ಆದರೆ ಸಂಭ್ರಮ ಸಡಗರ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಹೇಗಿರುತ್ತೆ? ನಮ್ಮದು ಈಗ ಮದುವೆಯಾಗಿ ಫಸ್ಟ್ ದೀಪಾವಳಿ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಹೇಳಿ. ಇನ್ನು ಈ ಪ್ರತಿ ವರ್ಷ ತುಂಬ ಗ್ರ್ಯಾಂಡ್ ಆಗಿದೆ, ಈಗ ಇನ್ನೂ ಗ್ರ್ಯಾಂಡ್ ಆಗಿರ್ಬೋದು. ಓಕೆ. ಸೊ ಇದು ಮೊಟ್ಟ ಮೊದಲ ದಿನ ಆದ ಕಾರಣ ಈ ವರ್ಷದ ದೀಪಾವಳಿ ಹೇಗೆ, ನಿಮ್ಗೆ ಹೊಸತ್ತು ಅಲ್ವಾ? ಸೊ ನಿಮ್ಮ ಗಂಡನ ಮನೆಯಲ್ಲಿ ಸೊ ಹೇಗೆ ಅಂತ ನೋಡಬೇಕು. ಸೊ ತುಂಬ ಖುಷಿಯಾಗಿರಿ. ಈ ದೀಪಾವಳಿ ಇನ್ನಷ್ಟು ಖುಷಿ ಜಾಸ್ತಿ ಮಾಡಲಿ ಅಂತ ನಮ್ಮ ಕಡೆಯಿಂದ ವಿಶಸ್. ಓಕೆನಾ? ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಹಿ ತಿಂಡಿ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಅಡುಗೆ ಮಾಡ್ತಾ ಇದ್ದೀರಾ? ಸಿಹಿ ತಿಂಡಿ ಮತ್ತೆ ಓಕೆ. ಮತ್ತೆ ಏನು ಅಂತ ಮತ್ತೆ ನೋಡೋಣ. ಸೊ ಮೊಟ್ಟ ಮೊದಲು ಇದು ನಿಮ್ಮ ಫಸ್ಟ್ ಎಪಿಸೋಡಾ? ಇಲ್ಲ, ಇದಕ್ಕೂ ಮುಂಚೆ ಮಾಡಿದ್ದೀರಾ. ನನ್ನ ಜೊತೆ ಇದು ಫಸ್ಟ್ ಎಪಿಸೋಡ್ ಅಲ್ವಾ? ಸಿಹಿ ತಿಂಡಿಯ ಮೂಲಕ ಶುರುವಾಗುತ್ತೆ, ಬನ್ನಿ. ಓಕೆ ಮೇಡಮ್, ಫಸ್ಟಿಗೆ ನೀವೀಗ ಸಿಹಿ ತಿಂಡಿಯ ಮೂಲಕ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ಸಿಹಿ ತಿಂಡಿನ ಮಾಡ್ಕೊಡ್ತಾ ಇದ್ದೀರಾ? ಸೋಜಿ ಸ್ವೀಟ್ ಅಂತ ಹೇಳಿ. ಸೋಜಿ ಸ್ವೀಟ್, ರವಾದಿಂದ ಮಾಡುವಂಥದ್ದು ಅಲ್ವಾ? ಸೊ ಸೋಜಿಯಿಂದ ಸ್ವೀಟ್ ಮಾಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದೀಗ? ಬಾಣಲೆ ಬೇಕು. ಓಕೆ, ಇದು ಓಕೆ ಅಲ್ವಾ? ಓಕೆ. ಇದು ಮೊಟ್ಟ ಮೊದಲಿಗೆ ಇದನ್ನು ಹುಡಿ ಮಾಡಬೇಕು. ಓಕೆ. ಸೊ ಫೈನ್ ಪೌಡರ್ ಆಗಬೇಕಂತಿಲ್ಲ ಅಲ್ವಾ? ಜಸ್ಟ್ ಚಿಕ್ಕ ಪೀಸಸ್ ಆದರೆ ಸಾಕು ಅನ್ಕೋತೀನಿ. ಹುಡಿ ಆಗಬೇಕು. ಓಕೆ. ಸಾಕಾಗುತ್ತಾ? ಓಕೆ. ಯಾವಾಗಲೂ ಪರ್ಫೆಕ್ಟ್ ರಿಸಲ್ಟ್ ಕೊಡುವಂಥದ್ದು ಮೆಕಾಯ್ ಮಿಕ್ಸಿ ಆಗಿರ್ಬೋದು ಅಥವಾ ಮೆಕಾಯ್ದು ಯಾವುದೇ ಒಂದು ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು. ಫ್ರೈ ಮಾಡ್ಕೋಬೇಕು. ಓಕೆ. ಎಸ್. ಸೊ ಫಸ್ಟ್ ಏನು ಹಾಕ್ತಾ ಇದ್ದೀರಿ ಈಗ? ರವೆ ಹಾಕ್ತಾ ಇದ್ದೀರಾ. ಓಕೆ. ಸೊ 1 ಕಪ್ ರವೆ ಅಲ್ವಾ? ಇದು ಯಾವ ರವೆ ತಗೊಂಡಿದ್ದೀರಾ ಮೇಡಮ್ ನೀವು? ಈಗ ರವದಲ್ಲೂ ಬೇರೆ ಬಾಂಬೆ ರವೆ. ಓಕೆ.
ಇದಕ್ಕೆ ಯಾವ ರವಾನೂ ಆಗುತ್ತಾ ಅಥವಾ ಬಾಂಬೆ ರವಾನೇ ಬೇಕಾಗುತ್ತೆ? ಓಕೆ. ಫ್ರೈ ಮಾಡಬೇಕು. ಓಕೆ. ಸೋಜಿ ಏನಂದ್ರೆ ನೀವು ಸ್ವೀಟು. ಓಕೆ. ಇದು ನೀವೇ ಮಾಡಿರುವಂಥದ್ದು ಅಥವಾ ಕಲ್ತಿರುವಂಥದ್ದು? ಕಲ್ತಿರುವಂಥದ್ದು. ನಿಮ್ಮ ಮನೆಯಲ್ಲಿ, ಐ ಮೀನ್ ತಾಯಿ ಮನೆಯಲ್ಲ, ಮದುವೆ ಆಗಿ ಬಂದ ನಂತರ ಮೊಟ್ಟ ಮೊದಲಿಗೆ ಗಂಡನ ಮನೆಯಲ್ಲಿ ಮಾಡಿರುವಂಥ ಸ್ವೀಟ್ ಯಾವುದು? ಪಾಯಸ. ಯಾವ ಪಾಯಸ? ಅದು ಅನ್ನದ ಪಾಯಸ. ಓಕೆ. ಹೆಚ್ಚಿನವ್ರು ಏನಾದರೂ ಸಿಹಿ ತಿಂಡಿಯ ಮೂಲಕನೇ ಶುರು ಮಾಡ್ತಾರೆ ಅಲ್ವಾ? ತಾಯಿ ಮನೆಯಲ್ಲಿ ಹೇಗೆ ಆಚರಿಸ್ತಾ ಇದ್ರಿ ದೀಪಾವಳಿನ? ನಾರ್ಮಲಿ ಮತ್ತೆ ಹೊಸ ಬಟ್ಟೆ ಎಲ್ಲ ಓಕೆ ಹಾಕುದು, ಮತ್ತೆ ಸಂಜೆ ದೀಪಾವಳಿ ದೀಪ ಬೆಳಗೋದು. ಪಟಾಕಿ ಹೊಡಿತೀರಾ? ನಾವಿಲ್ಲ, ಆ. ಅಮ್ಮ ಎಲ್ಲ. ಇದ್ದಾರೆ ಪಟಾಕಿ ಹೊಡಿಯೋರು. ಅಡಿಗೆ ಮನೆಯಲ್ಲೂ ಸಂಭ್ರಮ ಇರುತ್ತಾ? ಹಾ, ಇರ್ತದೆ. ಇರುತ್ತೆ. ಎಷ್ಟು ಐಟಮ್ಸ್ ಮಾಡ್ತೀರಾ ಆಲ್ಮೋಸ್ಟ್ ಒಂದು ದೀಪಾವಳಿ ಅಂತ ಬಂದ್ರೆ? ಮಾಡ್ಲಿಲ್ಲ, ಇಲ್ಲ. ಅಮ್ಮವೇ ಮಾಡ್ತಿದ್ರು. ಓಕೆ. ಅಲ್ಲ, ಅದೇ ತಾಯಿ ಎಷ್ಟು ಐಟಮ್ಸ್ ಮಾಡ್ತಾರೆ? ಒಂದು 15 ಇರ್ತದೆ. 15 ಐಟಮ್ಸ್ ಮಾಡ್ತೀರಾ? ವಾವ್. ಈಗ ಓಕೆ, ಪೌಡರ್ ಮಾಡಿದಂತಹ ಕ್ಯಾಶ್ಯೂ ಪೌಡರ್ ಅಲ್ವಾ? ಒಂದು ಚೂರು ರವೆ ಫ್ರೈ ಆದ ನಂತರ ಲಾಸ್ಟಿಗೆ ಹಾಕೊಂಡ್ರೆ ಸಾಕಾಗುತ್ತೆ. ಹೌದು. ಓಕೆ. ರವೆ ಒಂಚೂರು ಬಿಸಿ ಆದರೆ ಸಾಕಾಗುತ್ತಲ್ವಾ? ಹೌದು. ಹ್ಞೂ. ಅದು 1 ಕಪ್ ರವೆ ತಗೊಂಡಿದ್ದೆ, 2 ಕಪ್ ಹಾಲು. ಓಕೆ. 1 ಕಪ್ ರವಕ್ಕೆ 2 ಪಟ್ಟ ಹಾಲು. ಓಕೆ. ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಅಲ್ವಾ? ಹೌದು. ಇದು ರವಾ ಪಾಯಸ ಥರ ಇರುತ್ತಾ? ಇಲ್ಲ, ಅದು ನಾವು ಈಗ ಗಟ್ಟಿ ಸ್ವೀಟ್ ಆಗುತ್ತೆ. ಓಕೆ. ಇನ್ನು ಕಟ್ ಮಾಡೋಕ್ಕಾಗುತ್ತೆ. ಹೌದು. ನಾನು ನೀವು ಈಗ ಹಾಲು ಹಾಕೋದು ನೋಡಿದರೆ ನಾವು ಸೋಜಿ ಪಾಯಸ ಮಾಡ್ತೀವಲ್ಲ, ಆ ರೀತಿ ಬರುತ್ತೆ ಅಂದ್ಕೊಂಡೆ. ಇಲ್ಲ, ಒಂಥರ ನಮ್ಮದು ಪೇಡ ಆ ರೀತಿ ಎಲ್ಲ ಕಟ್ ಮಾಡೋಕ್ಕಾಗುತ್ತೆ. ಓಕೆ. ನಿಮಗೆ ದೀಪಾವಳಿ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಮೆಮೊರೀಸ್, ಅಂದರೆ ಇಷ್ಟು ವರ್ಷ ದೀಪಾವಳಿ ಆಚರಿಸಬೇಕಾದ್ರೆ ಯಾವುದಾದ್ರೂ ಒಂದು ದೀಪಾವಳಿ ಏನಾದರೂ ಮೆಮೊರೀಸ್ ಏನಾದರೂ ಇದೆಯಾ? ಇದೆ. ನಾನು ಟೀಚರ್ ಆಗಿ ಇರುವಾಗ. ಓಕೆ. ನೀವು ಟೀಚರ್ ಆಗಿದ್ರಿ? ಹೌದು. ಓಕೆ. ಟ್ಯೂಷನ್ ಮಕ್ಕಳು ಎಲ್ಲ ತುಂಬಾ ಜನ ಇದ್ರು. ಓಕೆ. ಸೊ ಅದು ಸ್ವೀಟ್. ಓಕೆ. ಸೊ ಮಕ್ಕಳ ಜೊತೆ ಆಟ ಆಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಆಟ ಎಲ್ಲ? ಓಕೆ. ಸೊ ಟ್ಯೂಷನ್ ಕೊಡ್ತಾ ಇದ್ದೀರಿ? ಮೊದಲು ಕೊಡ್ತಾ ಇದೆ ಟೀಚರ್ ಓಕೆ. ಆಗಿ, ಈಗ ಸದ್ಯಕ್ಕೆ ಇಲ್ಲ. ಹಾಂ. ಸೊ ಇದೇ ರೀತಿ ಸ್ವಲ್ಪ ಹಾರ್ಡ್ ಆಗಬೇಕು ಅಲ್ವಾ? ಹೌದು ಸರ್. ಐ ಥಿಂಕ್ ಬೇಗನೆ ಮಾಡ್ಕೋಬಹುದಾದ ಸ್ವೀಟ್ ಅಂತ ಅನ್ಕೋತೀನಿ. ತುಂಬಾ ಟೈಮ್ ಬೇಕಂತಿಲ್ಲ. ಬೇಕಂತಿಲ್ಲ. ಎನ್ಸಿದ ಕೂಡಲೇ ಅಥವಾ ಏನಾದರೂ ಕ್ರೇವಿಂಗ್ಸ್ ಆದ ಕೂಡಲೇ ತಟ್ ಅಂತ ಮಾಡ್ಕೋಬಹುದು ಅಲ್ವಾ? ಹೌದು. ನೆಕ್ಸ್ಟ್ ಸಕ್ಕರೆ ಪಾಕ ಮಾಡ್ಕೊಳ್ಳಿ. ಓಕೆ. ಇದೀಗ ಆಯ್ತಾ? ಹಾ, ಸೊ ಇದೀಗ ಗ್ಯಾಸ್ ಆಫ್ ಮಾಡೋದಾ? Yes. ಓಕೆ. ಸೊ ನೆಕ್ಸ್ಟ್ ಈಗ ಸಕ್ಕರೆ ಪಾಕ ಬೇಕು. ಹೌದು. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಟ್ಟು ಓಕೆ ಸಕ್ಕರೆ ಪಾಕ ಮಾಡಿ ಮಾಡ್ಕೋಬೇಕು. ಓಕೆ. ಸೊ ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡೋಕೆ ಇಡೋಣ ನಾವು? ಹಾಂ. ಹ್ಞೂ. ಓಕೆ. ಸೊ 1 ಕಪ್ ರವೆ ಅಂದರೆ 1 ಕಪ್ ಸಕ್ಕರೆ ಹಾಕೋಬೇಕು. ಓಕೆ. ನೀರು ಹಾಕಬೇಕಾ ಇದಕ್ಕೆ? ಎಷ್ಟು ಪ್ರಮಾಣ ಅಂತ ಹೇಳಿ. ಸಾಕಾಗುತ್ತಾ? ಸಾಕಾ? ಓಕೆ. ಎಸ್. ಸೊ ಇದು ಆರಬೇಕಾ? ಸ್ವಲ್ಪ ಆರಬೇಕು. ಓಕೆ. ಸ್ವಲ್ಪ ಆರಿದ್ಮೇಲೆ ಹ್ಮ್. ಚಪಾತಿ ಹಾಗೆ ಸ್ಮ್ಯಾಶ್ ಮಾಡಿ. ಓಕೆ. ಲಟ್ಟಿಸ್ಲಿಕ್ಕಿದೆಯಾ? ಹೌದು. ಓಕೆ. ಸೊ ಇದು ಸಕ್ಕರೆ ಪಾಕ ದಪ್ಪದಲ್ಲಿ ಬರಬೇಕಾ ಅಥವಾ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಇದರದ್ದು? ದಪ್ಪದಲ್ಲಿದ್ರೆ ಅದಕ್ಕೆ ಆ. ಬೇಗ ಇದಾಗ್ತದೆ. ಹೀರ್ಕೊಳ್ಳುತ್ತಾ? ಓಕೆ. ಸೊ ಸಕ್ಕರೆ ಪಾಕ ಹಾಗಾದರೆ ತುಂಬ ಕಾನ್ಸಂಟ್ರೇಟೆಡ್ ಆಗಿರಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ ಅಲ್ವಾ?
ಇದು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಐತೆ, ಬಬಲ್ಸ್ ಬಬಲ್ಸ್ ಬಂದು ಅಲ್ವಾ. ಇದಾಗ್ತಾ ಬಂತಾ? ಗ್ಯಾಸ್ ಆಫ್ ಮಾಡೋದಾ? ಓಕೆ, ಎಸ್. ಸೊ ಇಲ್ಲಿಗೆ ಸಕ್ಕರೆ ಪಾಕ ರೆಡಿ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನೀಗ? ಇದು ಸ್ವಲ್ಪ ಆಗ್ತಾ ಬಂತು. ಓಕೆ, ನಮಗೆ ಲಟ್ಟಿಸುವಷ್ಟು ತಣ್ಣಗಾದರೆ ಸಾಕಾಗುತ್ತಲ್ವಾ? ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವಿ ಅದೇ ರೀತಿ ಮಾಡಬೇಕು ಅಲ್ವಾ? ಸ್ಪೂನ್ ಬೇಕಾ? ಎಸ್. ತುಪ್ಪ ಹಾಕಿ ಓಕೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಬೇಕು. ಓಕೆ. ಸೊ ಇದನ್ನ ನೀವು ಮಿಕ್ಸ್ ಮಾಡಬೇಕಾದ್ರೆ ತುಪ್ಪ ಹಾಕ್ಕೋತೀರಾ? ಓಕೆ. ಒಂದು 5 minutes ಹಾಗೆ ಇರಬೇಕು. ಓಕೆ. ಎಣ್ಣೆ ಹ್ಞೂ ಡೀಪ್ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಇಡಬೇಕಾಗುತ್ತಾ? ಹಾಗಾದರೆ ಸಕ್ಕರೆ ಪಾಕನ ಈ ಕಡೆ ಶಿಫ್ಟ್ ಮಾಡೋಣ. ಓಕೆ. ಎಸ್. ಸೊ ಈಗ ಎಣ್ಣೆ ಬೇಕು ಅಲ್ವಾ? ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಆ್ಯಂಡ್ ಇ. ಸಾಕಾಗುತ್ತಾ? ಚಪಾತಿ ಲಟ್ಟಿಸ್ತೇವಲ್ಲ ಹ್ಞೂ. ಹಾಗೆ ಲಟ್ಟಿಸಿ. ಓಕೆ, ಅದೇ ರೀತಿ ಲಟ್ಟಿಸಬೇಕು ಅಲ್ವಾ? ಓ, ದಪ್ಪಕ್ಕೆ ಲಟ್ಟಿಸ್ಬೇಕು ಇದನ್ನ. ಹೌದು. ಓಕೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಪ್ಪಕ್ಕಿರಬೇಕಿದು. ಓಕೆ. ಇನ್ನು ನಮಗೆ ಯಾವ ಥರ ಬೇಕು ಹಾಗೆ ಹಾಂ, cut ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ನೀವೀಗ ರೌಂಡ್ ಶೇಪ್ ಮಾಡ್ತಾ ಇದ್ದೀರಾ? ಹಾಂ. ಓಕೆ. ಓಕೆ. ಹಾಂ. ಅಷ್ಟರಲ್ಲಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ? ಎಲ್ಲ ಒಟ್ಟಿಗೆ ಒಟ್ಟಿಗೆ ಮಾಡೋದು. ಓಕೆ. ಓಕೆ, ಅದನ್ನ ಶೇಪ್ ಕೊಡೋ ಕೆಲಸ ನಾನು ಮಾಡ್ತೀನಿ. ಈ ಹಬ್ಬದಲ್ಲಿ ನಾವು ಅಡುಗೆ ಮಾಡೋದ್ರ ಜೊತೆಗೆ ಮನೆಯವರೆಲ್ಲ ಸೇರಿ ಒಟ್ಟಿಗೆ ಮಾಡೋದ್ರದ್ದು ಖುಷಿ ಬೇರೆ ಅಲ್ವಾ? ಅಡುಗೆ ಹೆಚ್ಚಾಗಿ ಸಿಹಿ ತಿಂಡಿ ನಾವು ನಾರ್ಮಲ್ ಆಗು ಮಾಡ್ತೀವಿ, ಬಟ್ ಹಬ್ಬದ ಟೈಮಲ್ಲಿ ತುಂಬ ಸಿಹಿ ತಿಂಡಿ ಮಾಡಬೇಕಾದ್ರೆ ಎಲ್ಲರ ಜೊತೆ ಸೇರಿ ಮಾಡುವಂಥದ್ದು ಇನ್ನೂ ಸಂಭ್ರಮ. ಓಕೆ, ಫ್ರೈ ಮಾಡಿ. ಫೈನ್. ಎಣ್ಣೆ ಬಿಸಿ ಆಗಿದಲ್ವಾ? ಹಾಕೋದಲ್ವಾ? ಓಕೆ. ಇದೀಗ ಎಷ್ಟು ಫ್ರೈ ಆಗಬೇಕು? ಡೀಪ್ ಬ್ರೌನಾ, ಬ್ರೌನ್ ಕಲರ್, ಲೈಟ್ ಬ್ರೌನಾ? ಲೈಟ್ ಲೈಟ್ ಬ್ರೌನ್. ಓಕೆ. ಸೊ ಸಿಹಿ ತಿಂಡಿ, ಬಟ್ ಎಣ್ಣೆಯಲ್ಲಿ ಕರೆದಂತಹ ಸಿಹಿ ತಿಂಡಿ. ನೀವು ಸೋಜಿ ಪಾಯಸ ತಿಂದಿದ್ದೀರಾ ಇದಕ್ಕೂ ಮುನ್ನ? ಹೆಚ್ಚಾಗಿ ಹೇಳ್ತಿರ್ತಾರೆ ಹಿಂದಿನ ಕಾಲದಲ್ಲಿ ಜಾತ್ರೆ ಎಲ್ಲ ಆಗಬೇಕಾದ್ರೆ ಅಲ್ಲಿ ಸೋಜಿ ಪಾಯಸನೇ ಒಂಥರ ಸ್ವೀಟಾಗಿ ಸೆಲ್ ಮಾಡ್ತಾಯಿದ್ರು ಅಂತ. ಅದಕ್ಕೇನೋ ಹೇಳ್ತಿದ್ರು, ಆ ಹೆಸರು ನಂಗೆ ನೆನಪಿಲ್ಲ. ಸೋಜಿ ಅಂತಲೇ ಹೇಳ್ತಿದ್ರು ಕಾಣುತ್ತೆ. ಅದೇ ಪಾಯಸ ಅಲ್ಲಿದ್ದು ಸ್ಪೆಷಲ್ ಅಂತ ಹಿಂದಿನ ಕಾಲದಲ್ಲಿ ಜಾತ್ರೆಯಲ್ಲಿ. ಬಟ್ ಈಗ ನಮಗೆ ಐಸ್ ಕ್ರೀಮು ಅದು ಇದು ಅಂತ ಬಂದಿದೆ ಅಲ್ವಾ? ಸ್ವಲ್ಪ ಕಲರ್ ಚೇಂಜ್. ಹೌದು.
ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ ಇದು ಒಂಥರ ಶೇಪ್ ಕೂಡ ಚೆನ್ನಾಗಿದೆ. ಇದೇ ರೀತಿ ಬೇರೆ ಬೇರೆ ರೀತಿಯಾದಂಥ ಶೇಪ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ವೆರೈಟಿ ಡಿಶಸ್ ಥರ ಕಾಣುತ್ತೆ ಅಲ್ವಾ? ಬರೀ ಶೇಪಲ್ಲಿ ಟ್ವಿಸ್ಟ್ ಕೊಟ್ಟರೆ ಸಾಕಾಗುತ್ತೆ. ತಿನ್ನೋಕ್ಕೆ ಟೇಸ್ಟ್ ಸೇಮ್ ಆಗಿದ್ರು ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಸಾಕಾಗುತ್ತಾ? ಗ್ಯಾಸ್ ಆಫ್ ಮಾಡೋದಾ? ಓಕೆ. ಲೈಟ್ ಬ್ರೌನಲ್ಲಿ ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಬಿಸ್ಕಿಟ್ ರೀತಿ ಕಾಣ್ತಾ ಇದೆ ಈಗ ಅಲ್ವಾ? ಎಸ್. ಓಕೆ ಓಕೆ, ಪಾಕಕ್ಕೆ ಹಾಕಿ ಮತ್ತೆ ಫ್ರೈ ಮಾಡೋಕ್ಕಿದೆ. ಓಕೆ ಫೈನ್. ಎಸ್. ಸೊ ಪಾಕ ಮತ್ತೆ ಬಿಸಿಗೆ ಇಡಬೇಕು ಅಲ್ವಾ? ಓಕೆ. ಸೊ ಇದನ್ನ ಇದಕ್ಕೆ ಹಾಕೋದಾ? ಓಕೆ. ಸೊ 1 by 1 ಹಾಕಿದರೆ ಆಯ್ತಲ್ಲ? ಸುಮ್ಮನೆ ಫುಲ್ ಪಾಕ ಇದ್ರೆ ಮೇಲ್ಗಡೆನೂ ಸ್ಪ್ರೆಡ್ ಆಗಬೇಕಾ ಅಥವಾ ಫುಲ್ ಸ್ಪ್ರೆಡ್ ಆಗಬೇಕು? ಸೊ ಉಲ್ಟಾ ಕೂಡ ಮಾಡಬೇಕಾಗುತ್ತೆ ಅಲ್ವಾ? ಸೊ ಪಾಕ ಹಿಡಿದ್ರೆ ಆಯಿತು ಇದಕ್ಕೆ. ಎಸ್, ಈಗ ಆಗ್ತಾ ಬಂತು ಅಲ್ವಾ? ಸಾಕಾಗುತ್ತಾ? ಆಫ್ ಮಾಡೋದಾ? ಎಸ್. ಸೊ ಎಸ್, ನನ್ನ ಕೆಲಸ ಅಂತೂ ಆಯಿತು. ಸೊ ಇನ್ನು ಡೈರೆಕ್ಟ್ ಸರ್ವಿಂಗಾ? ಅದು ನಿಮ್ಮ ಕೆಲಸ. ತಗೊಳ್ಳಿ. ಓಕೆ, ಸರ್ವಿಂಗು. ಆ ಶುಗರ್ ಕೋಟಿಂಗ್ ಆದ ನಂತರ ಇನ್ನೂ ಶೈನಿಂಗ್ ಬರುತ್ತಲ್ವ ಅದಕ್ಕೆ, ಅದರ ಗ್ಲಾಸಿಯಾಗಿ ಕಾಣ್ತಾ ಇದೆ ಈಗ. ಚೆನ್ನಾಗಿರುತ್ತೆ. ಓಕೆ. ಸೊ ಸೋಜಿ ಸ್ವೀಟ್ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಬೇಕು ಅಲ್ವಾ? ಸೊ ನಾನು ಅಷ್ಟೇ ಮೊಟ್ಟ ಮೊದಲ ಬಾರಿಗೆ ಸೋಜಿ ಸ್ವೀಟ್ ಈ ರೀತಿ ತಿಂತಾ ಇದ್ದೀನಿ. ಖಂಡಿತವಾಗ್ಲೂ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳೋಣ. ಸೊ ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಸೋಜಿ ಸ್ವೀಟ್ ರೆಡಿ ಆಗಿದೆ. ಹೆಚ್ಚಾಗಿ ನಾವು ಅಡುಗೆ ಮನೆಯಲ್ಲಿ ಸೋಜಿ ಪಾಯಸ ಮಾಡ್ತೀವಿ ಅಥವಾ ಸೋಜಿಯಿಂದ ಏನಾದರೂ ಉಪ್ಪಿಟ್ಟು ಆ ರೀತಿ ಮಾಡ್ತೀವಿ. ಬಟ್ ಸೋಜಿಯಿಂದ ಸ್ವೀಟ್ ಮಾಡೋಕ್ಕಾಗುತ್ತೆ, ಅದು ಈ ರೀತಿ ಇವತ್ತು ನೋಡ್ಕೊಂಡ್ವಿ ಅಲ್ವಾ? ಸೊ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸೋಜಿ ಸ್ವೀಟ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ರವೆಯನ್ನು ಘಮ ಬರುವವರೆಗೂ ಹುರಿದು ಗೋಡಂಬಿ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ನಂತರ ರವೆಯ 2 ಪಟ್ಟು ಹಾಲು ಹಾಕಿ ಬೇಯಿಸಿ 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ನಾದಿಕೊಳ್ಳಿ. ಇನ್ನೊಂದೆಡೆ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಒಂದೆಳೆ ಪಾಕ ಬರುವವರೆಗೂ ಕುದಿಸಿ. ಆನಂತರ ಹಿಟ್ಟನ್ನು ದಪ್ಪನೆ ಲಟ್ಟಿಸಿ ವೃತ್ತಾಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಸಣ್ಣ ಉರಿಯಲ್ಲಿ ಕರಿಯಿರಿ. ಬಳಿಕ ಪಾಕದಲ್ಲಿ ಹಾಕಿ 5 ನಿಮಿಷ ಅದ್ದಿ ತೆಗೆಯಿರಿ. ಈಗ ಬಿಸಿ ಬಿಸಿಯಾದ ಸೋಜಿ ಸ್ವೀಟ್ ರೆಡಿ. ಸೋಜಿ ಸ್ವೀಟ್ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಏನು? ಹಬ್ಬ ಅಂದಮೇಲೆ ಅದು ಬರೀ ಸ್ವೀಟ್ ಆಗಿರಲ್ಲ, ಅದ್ರ ಜೊತೆ ಕರಿದ ತಿಂಡಿ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಏನು? ಅಮಿತಾ ಮ್ಯಾಮ್ ಹತ್ರ ಕೇಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೈಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ವೀಕ್ಷಕರೇ, ಈಗಾಗಲೇ ಒಂದು ಸಿಹಿ ತಿಂಡಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಈಗಾಗಲೇ ಹೇಳಿದ್ದೆ ಒಂದು ಸಿಹಿ ತಿಂಡಿ ಅಂತೂ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಸಿಹಿ ತಿಂಡಿನ, ಕರಿದ ತಿಂಡಿನ ಯಾವ ರೀತಿ? ಅದು ನಾರ್ಮಲ್ ತಿಂಡಿ ಚಿತ್ರಾನ್ನ.
ನಾರ್ಮಲ್ ತಿಂಡಿ ಚಿತ್ರಾನ್ನ ಅಲ್ವಾ? ಸೊ ದೀಪಾವಳಿ ಅಂತ ಹೇಳಬೇಕಾದ್ರೆ ನಾವು ಎಷ್ಟೇ ತಿಂಡಿ ಮಾಡಿದ್ರು ಕೂಡ ಬೆಳಿಗ್ಗೆದ ತಿಂಡಿನೂ ಆಗಬೇಕು. ಸೊ ಅದಕ್ಕೋಸ್ಕರ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಸಹ ಒಳ್ಳೇದಾಗುತ್ತೆ. ಸೊ ಚಿತ್ರಾನ್ನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದೀಗ? ಅನ್ನ ಮಾಡಬೇಕು. ಓಕೆ, ಸೊ ಬೇಯಕ್ಕೆ ಇಡಬೇಕಾ? ಸೊ 1 ಕಪ್ಪು 1 ಕಪ್ ಅಕ್ಕಿನ ನೆನೆಸಿಟ್ಟಿದ್ದೀರಲ್ವಾ? ಹೌದು. 2 ಕಪ್ ನೀರು ಓಕೆ. ದುಪ್ಪಟ್ಟು ನೀರಲ್ವಾ? ಎಸ್, ಅನ್ನ ಬೇಯಕ್ಕಿಟ್ಟಾಯಿತು. ಸೊ ಈಗ ಹಬ್ಬ ಅಂತ ಬಂದರೆ 1-2 ಹಬ್ಬ ಅಂತ ಇರೋದಲ್ಲ, ಸಾಕಷ್ಟು ಹಬ್ಬ ಇದೆ ಅಲ್ವಾ? ಸೊ ನಿಮ್ಮ ಮನೆಯಲ್ಲಿ ತುಂಬಾ ಜೋರಾಗಿ ಆಚರಿಸುವಂಥ ಹಬ್ಬ ಯಾವುದು? ನಮ್ಮದು ಗಣೇಶ ಚತುರ್ಥಿ. ಚೌತಿ ಆಚರಿಸ್ತೀರ? ಓಕೆ. ಅದು ಬಿಟ್ಟರೆ ದೀಪಾವಳಿ. ಸೊ ಹೇಗಿರುತ್ತೆ ಆಚರಣೆ ಕಂಪ್ಲೀಟಾಗಿ? ಈಗ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ ಅಂತ ಹೇಳಿದರೆ, ಟೀಚರ್ ಅಲ್ವಾ, 4 ಮಾರ್ಕಿನ ಪ್ರಶ್ನೆ, ಈಗ ಆನ್ಸರ್ ಮಾಡಿ ಅಂತ ಹೇಳಿದರೆ ಹೇಗೆ ಮಾಡ್ತೀರಾ? ಎಲ್ಲರೂ ಸೇರಿ ಹಾಂ. ಅಡಿಗೆ ಓಕೆ. ಮತ್ತೆ ಗಣಪತಿ ಕೂರಿಸುದು. ಅದು ಚೌತಿಗಾಯ್ತು. ನಾವೀಗ ದೀಪಾವಳಿಗೆ ಬರೋಣ. ದೀಪಾವಳಿಗೆ ಒಬ್ರು ಎಣ್ಣೆ ಹಾಕಿದ್ರೆ ಒಬ್ರು ಬತ್ತಿ ಹಾಕಿದ್ರು. ಓಕೆ, ಓಕೆ. ಒಬ್ರು ದೀಪ ಹಚ್ತಾ ಬರುದು. ಹಾಂ. ಮತ್ತೆ ಲಕ್ಷ್ಮಿ ಕೂರಿಸುದು. ಓ, ಲಕ್ಷ್ಮೀ ಕೂರ್ಸೋದು ಮಾಡ್ತೀರಾ? ಓಕೆ. ಮತ್ತೆ ಎಣ್ಣೆ ಸ್ನಾನ ಹಾಂ ಹಾಂ ಹಾಂ. ಎಲ್ಲ ಟೋಟಲ್. ಮತ್ತೆ ಸಂಜೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋದು. ಸೊ ಕಂಪ್ಲೀಟ್ ಅದೇ ರೀತಿ ಪದ್ಧತಿನ ಆಚರಿಸ್ಕೊಂಡು ಬರ್ತೀರಾ? ಬಿಕಾಸ್ ಕೆಲವು ಕಡೆಗೆ ಬರೀ ದೀಪ ಇಟ್ಟು ದೀಪಾವಳಿನ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ, ಕೆಲವೆಡೆ ಬರೀ ಸಿಹಿ ತಿಂಡಿ. ಸೊ ನೀವು ಕಂಪ್ಲೀಟ್ ಪದ್ಧತಿನ ಫಾಲೋ ಮಾಡ್ತೀರಾ. ಆಯ್ತು. ಓಕೆ, ಸೊ ಆಫ್ ಮಾಡೋದಲ್ಲ ಇನ್ನು? ಎಸ್. ಸೊ ಎಸ್, ಅನ್ನ ಬೆಂದಿದೆ. ಇನ್ನು ಇನ್ನು ಒಗ್ಗರಣೆ ಮಾಡಿ. ಒಗ್ಗರಣೆ ರೆಡಿ ಮಾಡ್ಕೊಂಡು, ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ ಅಲ್ವಾ? ಓಕೆ. ಓಕೆ, ಸೊ ಇನ್ನು ಆಯಿಲ್ ಬೇಕಾಗುತ್ತೆ. ಓಕೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಎಷ್ಟು ಸಾಕಾಗುತ್ತಾ? ಓಕೆ. ಸೊ ಒಗ್ಗರಣೆಗೆ ಏನೆಲ್ಲ ಹಾಕ್ತಾ ಇದ್ದೀರಾ ಈಗ? ಕರಿಬೇವು. ಓಕೆ. ಕರಿಬೇವು, ಬೆಳ್ಳುಳ್ಳಿ. ಓಕೆ. ಮನೆಯ ಹೊರಗಡೆ ಪಟಾಕಿ ಸದ್ದಾದರೆ ಮನೆಯ ಅಡುಗೆ ಮನೆಯಲ್ಲಿ ಒಗ್ಗರಣೆ ಸದ್ದು. ಓಕೆ. ಕಡಲೆಬೇಳೆ. ಓಕೆ. ನೆಲಗಡಲೆ. ಓಕೆ, ಆಯ್ತಾ? ಓಕೆ, ಫ್ರೈ ಆಗಬೇಕು. ಫೈನ್. ಈ ಚಿತ್ರಾನ್ನದಲ್ಲಿ ಅಲ್ಲಲ್ಲಿ ನೆಲಗಡಲೆ ಸಿಗ್ತಾ ಇದ್ರೇನೆ ಚೆನ್ನ ಅಲ್ವಾ? ಸೊ ನೀವೀಗ 15 ಐಟಮ್ ಅಂತ ಹೇಳಿದ್ರಿ ಅಲ್ವಾ? ಸೊ ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗುತ್ತಾ? ಚಿತ್ರಾನ್ನ ಇದೆಲ್ಲ ಇನ್ಕ್ಲೂಡ್ ಆಗಿ 15 ಐಟಮ್. ಎಲ್ಲಾನು ಸ್ವೀಟೇ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ಅದ್ರ ಜೊತೆಗೆ ಇಂಥ ಐಟಮ್ ಕೂಡ ಬೇಕಾಗುತ್ತೆ. ಓಕೆ. ಫೈನಲಿ ಚಾಪ್ಡ್ ಗ್ರೀನ್ ಚಿಲ್ಲಿ. ಓಕೆ. ಅರಶಿನ ಹುಡಿ ಬೇಕಾಗುತ್ತೆ. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಅರುಣ. ಏನೇ ಮಸಾಲೆ ಇದ್ರೂ ಅದು ಅರುಣ ಮಸಾಲ ಆಗಿರುತ್ತೆ. ಬಿಕಾಸ್ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಸಾಕಾಗುತ್ತಾ? ಓಕೆ. ಸೊ ಸೂಪರ್ ಆಗಿ ಟೇಸ್ಟ್ನ ಇನ್ನಷ್ಟು ಎನ್ಹ್ಯಾನ್ಸ್ ಮಾಡುವಂಥ ಮಸಾಲ ಅರುಣ ಮಸಾಲ.
ಓಕೆ, ಸೊ ಇದೀಗ ಆಯಿತು. ಆಫ್ ಮಾಡಿದ ಗ್ಯಾಸು. ಎಸ್, ನೆಕ್ಸ್ಟ್ ಸ್ಟೆಪ್ಪು ಅನ್ನ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡೋದು. ಓಕೆ, ಸೊ ಈಗ ರೆಡಿ ಆಗಿದೆ. ಈಗ ಅನ್ನ ಮಿಕ್ಸ್ ಮಾಡಿದರೆ ಆಯಿತು ಅಲ್ವಾ? ಸೊ ಓಪನ್ ಮಾಡ್ತೀನಿ. ಎಸ್, ಪರ್ಫೆಕ್ಟ್. ಹಾಕದ ನಾನು? ಓಕೆ, ಸೊ ಫೈನಲ್ ಒಂದು ಮಿಕ್ಸ್ ಕೊಟ್ಟು ಮತ್ತೇನಾದರೂ ಫೈನಲ್ ಟಚಪ್ ಕೊಟ್ಟರೆ ಆಯ್ತಲ್ವ ಅಲ್ಲಿಗೆ. ಟೇಸ್ಟಿಯಾಗಿ ಆದಷ್ಟು ಬೇಗನೆ ತಯಾರು ಮಾಡ್ಕೋಬಹುದಾದಂಥ ಒಂದು ತಿಂಡಿ ಅಂದರೆ ಚಿತ್ರಾನ್ನ ಅಲ್ವಾ? ಚಿತ್ರಾನ್ನ. ಓಕೆ, ಎಸ್. ಸೊ ಚಿತ್ರಾನ್ನ ರೆಡಿ ಆಯಿತಾ? ಓಕೆ ಓಕೆ, ಸೊ ಫೈನಲ್ ಟಚಪ್ ಅದೇ ಲಿಂಬು ಅಲ್ವಾ? ಲಿಂಬು ಹಾಕಿದ್ದು ಮಿಕ್ಸ್ ಮಾಡಿದರೆ ಆಯ್ತು. ಹ್ಞೂ, ಮಿಕ್ಸ್ ಕೊಡೋದಾ? ಓಕೆ, ಸೊ ಆ ನಿಂಬೆ ರಸ ಇದ್ರೇ ಚಿತ್ರಾನ್ನಕ್ಕೊಂದು ಟೇಸ್ಟು ಅಲ್ವಾ? ಹಬ್ಬಕ್ಕೊಂದು ಕಲರ್ಫುಲ್ ಆದಂಥ ತಿಂಡಿ ರೆಡಿ ಆಯಿತು. ಡೈರೆಕ್ಟ್ ಸರ್ವಿಂಗ್ ಏನು? ಓಕೆ. ಬಿಸಿ ಬಿಸಿ ಆದಂತಹ ಚಿತ್ರಾನ್ನ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ಚಿತ್ರಾನ್ನ ರೆಡಿ ಆಯಿತು. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿತ್ರಾನ್ನ ತಯಾರಿಸುವ ವಿಧಾನ. ಮೊದಲು ಬೆಳ್ತಿಗೆ ಅಕ್ಕಿಗೆ 2 ಪಟ್ಟು ನೀರು ಹಾಕಿ ಅನ್ನ ತಯಾರಿಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು, ಕಡಲೆಬೇಳೆ, ನೆಲಗಡಲೆ, ಹಸಿಮೆಣಸು, ಉಪ್ಪು, ಅರಿಶಿನ ಪುಡಿ ಹಾಕಿ ಹುರಿದು ಒಗ್ಗರಣೆ ತಯಾರಿಸಿಟ್ಟುಕೊಳ್ಳಿ. ನಂತರ ಬೇಯಿಸಿದ ಅನ್ನ ಹಾಕಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ನಿಂಬೆ ರಸವನ್ನು ಹಿಂಡಿ ಬೆರೆಸಿಕೊಳ್ಳಿ. ಈಗ ಜಟ್ಪಟ್ ಚಿತ್ರಾನ್ನ ಸವಿಯಲು ಸಿದ್ಧ. ಸೊ ಎಸ್, ಸೋಜಿ ಸ್ವೀಟು ರೆಡಿ ಆಗಿದೆ, ಚಿತ್ರಾನ್ನನೂ ರೆಡಿ ಆಗಿದೆ. ಸೊ ಫಸ್ಟಿಗೆ ಚಿತ್ರಾನ್ನ ತಿಂದು ನೋಡೋಣ, ಯಾಕಂದರೆ ಸ್ವೀಟು ಹಾಗೆ ಬಾಯಿಲ ಟೇಸ್ಟ್ ಉಳಿಲಿ ಅಲ್ವಾ? ಸೊ ಫಸ್ಟಿಗೆ ಚಿತ್ರಾನ್ನ ನೀವು ತಗೋರಿ. ನೆಲಗಡಲೆ ಜೊತೆಗೆ ತಗೋತಾ ಇದ್ದೀನಿ ನಾನು, ಓಕೆನಾ? ಪರ್ಫೆಕ್ಟ್. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೆಲಗಡಲೆ ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ನೆಲಗಡಲೆ ಸಿಕ್ಕಿದ ಕೂಡಲೇ ಆ ಚಿತ್ರಾನ್ನಕ್ಕೆ ಅದೊಂದು ಟೇಸ್ಟ್ ಅಲ್ವಾ? ಸೊ ನೆಲಗಡಲೆ ಇಲ್ಲದಿದ್ದರೆ ಚಿತ್ರಾನ್ನ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಸಾಲ್ಟ್ ಕಂಟೆಂಟ್ ಆಗಿರ್ಬೋದು ಅಥವಾ ಖಾರ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಟೇಸ್ಟಿ ಆ್ಯಂಡ್ ನಾನು ಕಾಯ್ತಾ ಇದ್ದೀನಿ ಸೋಜಿ ಸ್ವೀಟಿಗೆ. ನೀವು ಟೇಸ್ಟ್ ಮಾಡಿ. ತುಂಬಾ ಒಂಥರ ಶೈನಿ ಕಾಣ್ತಾ ಇದೆ ಅಲ್ವಾ? ಶುಗರ್ ಕೋಟಿಂಗ್ ಇದ್ದ ಕಾರಣ. ಸಕ್ಕತ್ತಾಗಿದೆ. ಯಾವುದರಿಂದ ಸ್ವೀಟ್ ಮಾಡಿದಿರಿ ಅಂತ ಗೊತ್ತಾಗಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಸೋಜಿ ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಅದರಲ್ಲಿ ಒಂದು ಅದ್ಭುತವಾದಂಥ ಸ್ವೀಟ್ ತಯಾರು ಮಾಡ್ಕೋಬಹುದು ಅಂತ ಹೇಳ್ಕೊಟ್ರಿ. ಸಖತ್ತಾಗಿದೆ, ಪರ್ಫೆಕ್ಟ್ ಸ್ವೀಟ್. ನಾನಾಗ ನಿಮ್ಮ ಹತ್ರ ಹೇಳಿದ್ದೆ, ಶುಗರ್ ಕೋಟಿಂಗ್ ಇದ್ದ ಕಾರಣ ತುಂಬಾ ಹೆವಿ ಸ್ವೀಟ್ ಆಗುತ್ತೆ ಇದು ಅಂತ. ಕರೆಕ್ಟಾಗಿ ಹದವಾಗಿದೆ ಸ್ವೀಟು. ಹೆವಿನೂ ಅಲ್ಲ, ಕಮ್ಮಿನೂ ಅಲ್ಲ, ಹದವಾಗಿದೆ. ನೀವು ಎಷ್ಟು ಶುಗರ್ ಕೋಟಿಂಗ್ ಹಾಕಿದ್ದೀರಾ ಅಷ್ಟೇ ಶುಗರ್ ಕೋಟಿಂಗ್ ಸಾಕಾಗುತ್ತೆ ಹದವಾಗಿರೋಕ್ಕೆ ಅಲ್ವಾ? ಸೊ ಹಬ್ಬದ ದಿನ ನಮ್ಮ ಅಡುಗೆ ಮನೆಗೆ ಬಂದು 2 ರೆಸಿಪಿನ ತಯಾರು ಮಾಡಿಕೊಟ್ವಿ. ಸೊ ನಿಮಗೋಸ್ಕರ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಇದೇ ರೀತಿ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ, ಹೊಸ ರೆಸಿಪಿನ ಟ್ರೈ ಮಾಡಿ ನಮಗೆ ಕೂಡ ಕಲಿಸ್ಕೊಡ್ತಾ ಇರಿ. ಥ್ಯಾಂಕ್ ಯು. ಹಬ್ಬ ಅಂದ್ಕೂಡ್ಲೆ ಎಲ್ಲೆಲ್ಲೂ ಸಂಭ್ರಮ, ಎಲ್ಲೆಲ್ಲೂ ಸಡಗರ, ಸಿಹಿ ತಿಂಡಿಯ ಝೇಂಕಾರ ಅಲ್ವಾ? ಸೊ ಎಷ್ಟೇ ಸಿಹಿ ತಿಂಡಿ ಮಾಡಿದ್ರು ಕೂಡ ಇನ್ನೂ ವೆರೈಟಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಒಂದು ವೆರೈಟಿ ಯಾವ ರೀತಿ ಇರುತ್ತೆ ಅಂತ ನೀವು ಈಗಾಗಲೇ ನೋಡ್ಕೊಂಡಿದ್ದೀರಾ. ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.